ಈ ಗ್ರಾಮದ ದೇವರು ಮಾತನ್ನು ಬಂದಿದ್ದೀವಿ ಅಂತಲೇ ಕೋಟಿ ಚೆನ್ನೂರು ಗುರಿ ಪ್ರಶಂಸೆಯನ್ನು ಜಿಲ್ಲಾ ವೇದಿಕೆ ಜಿಲ್ಲಾ ಕೋಟಿ ಚೆನ್ನೂರು 5 ವರ್ಷವನ್ನು ಸಂಪ್ರತಿ ಮತ್ತೊಂದಿಲ್ಲ ಮತ್ತು ಈ ವರ್ಷದ ಇಂಥ ಕಾರ್ಯಕ್ರಮಗಳು ಆ ದೇವರಿಗೆ ಕೊಡಲು ಮತ್ತು ಆ 5 ವರ್ಷ ಯಶಸ್ಸು ಮಲ್ಪಾದಿ ಬರ್ತದೆ ಕೊಡು ಮಲ್ಪಾದಿ ಕೊಡಬೇಕು ದೇವರ ಕೋಟಿ ಚೆನ್ನೂರು ಉಳ್ಳಾಲ ಮಹಿಳಾ ಘಟಕ 21ನೇ ವರ್ಷದ ಕೋಟಿ ಚೆನ್ನೈ ಕ್ರೀಡಾಕೂಟ ನನ್ನ ಕೆಲವೇ ನಿಮಿಷ ಒಂದೇ ಮನಸ್ಸು ಭಾಗವಹಿಸಿನ ಈ ಒಂದು ಕೋಟಿ ಚೆನ್ನೈ ಕ್ರೀಡಾಕೂಟ ಈತ ಉದೀಪನ 2 ಇಲಿತ ಈ ಒಂದು ಉದೀಪನ ಮನ್ಪರ ಬೈದಿನಂಚಿನಾರು ಹಿರಿಯರ್ಲ ನಮ್ಮ ಸಮಾಜದ ಹಿರಿಯ ಅವಲಕನೆ ಕುಡ್ಲದ ದೀಪಕ್ ಕಂಫರ್ಟ್ ಹೋಟೆಲ್ದ ಆಡಳಿತ ನಿರ್ದೇಶಕಿಲಾದ ಪುಣಂಚಿನಾರು ಅವಲಕನೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಟ್ರಸ್ಟ್ಲಾದ ಪುಣಂಚಿನ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್ ಅವಲಕನೆ ಇನ್ನಿತ ಈ ಒಂದು ಸಭೆತ ಅಧ್ಯಕ್ಷತೆನ ಎಂಗಳ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಅಧ್ಯಕ್ಷರಾಂಚಿನ KT ಸುವರ್ಣ ಬೇರೆ ವಯಸ್ಸರಲ್ಲಿ ಅವಲಕನೆ ಮಲ್ಲ ಭಿನ್ನರಾದ ದುಬೈ ಬಿಲ್ಲವಸ ಪ್ರಮುಖರಾಂಚಿನ ಮಾಧವ ಪೂಜಾರಿ ಅವಲಕನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಮುಲ್ತ ಅಧ್ಯಕ್ಷರಾಂಚಿನ ಶ್ರೀ ವೇಣುಗೋಪಾಲ್ ಕೊಲ್ಯ ಅವಲಕನೆ ಎಂಗಳ ಗೌರವ ಸಲಹೆಗಾರರಾದ ಪುಣಂಚಿನ AJ ಶೇಖರ್ ಅವಲಕನೆ ದಿನೇಶ್ K ಅತ್ತಾವರ್ ಬಾಬು ಶ್ರೀಶಾಸ್ತ್ರ ಕಿನ್ಯ ಅವಲಕನೆ ಕಾರ್ಯಾಧ್ಯಕ್ಷರಾಂಚಿನ ಸತೀಶ್ ಕರ್ಕೇರ ಪ್ರಧಾನ ಕಾರ್ಯದರ್ಶಿಯಾಂಚಿನ ಆನಂದ್ K ಅಸೆಗೊಳ್ಳಿ ಅವಲಕನೆ ಮಹಿಳಾ ಸಂಘದ ಅಧ್ಯಕ್ಷರಾಂಚಿನ ಶ್ರೀಮತಿ ಗಂಗಾ ಆನಂದ್ ದಯಮಂತು ನಿಖಿಲ್ ಮಾತೆಲ್ಲ ಚಾವಡಿಗೆ ಬರೋದೊಂದು ವಿನಂತಿ ಬಂದಿಲ್ಲ ಅಕ್ಲೇನ ನಮ್ಮ ಅಧ್ಯಕ್ಷರು ಅವಲಕನೆ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮಾತೆಲ್ಲ ದಯಮಂತದ ವೇದಿಕೆಗೆ ಬರ ಮನ್ಪಡೋದು ವಿನಂತಿ ಬಂತಂದಿಲ್ಲ ಗೌರವ ಸಲಹೆಗಾರ ಪುಣಂಚಿನ AJ ಶೇಖರ್ ದಿನೇಶ್ K ಅತ್ತಾವರ್ ಅವಲಕನೆ ಬಾಬು ಶ್ರೀಶಾಸ್ತ್ರ ಕಿನ್ಯ ದಯಮಂತದ ನಿತ್ಯ ಚಾವಡಿಗೆ ಬರೋಡು ಬಂದು ಭಿನ್ನಾಮ ಅಂತಂದಿಲ್ಲ ಆ ಒಂಜಿ ಶಾಲಾ ಮೈದಾನ ನಡ್ತದ ಇತ್ತೆ ಅಲ್ಪ ಸ್ಥಳಾವಕಾಶ ಇದ್ದಾನೆ ಹತ್ರ ನಮಕ್ ಈ ಒಂಜಿ 2ನೇ ವರ್ಷದ ಈ ಒಂಜಿ ಕಾರ್ಯಕ್ರಮ ಮುಲ್ಪ ಭಾರತ ಸ್ಕೂಲ್ದ ಈ ಒಂಜಿ ಕರಾವಳಿ ತೀರದ ಭಾಗ ನಡ್ತೊಂದುಂಡು ಇಂಥ ಈ ಒಂಜಿ ಕ್ರೀಡಾಕೂಟ ಉದೀಪನದ ಲೇಸಿತ್ತೆ ನಡಪರಂಡು ಐದು ತುಂಬು ಈ ಒಂಜಿ ಒವೇ ಕಾರ್ಯಕ್ರಮ ಅನ್ಪನಾಡ ಈ ಕಾರ್ಯಕ್ರಮ ನಿರ್ವಿಘ್ನವಾದ ನಡಪರೆಗೋಸ್ಕರ ದೇವರನ್ನ ಸ್ತುತಿದೊಟ್ಟಿಗೆ ಈ ಕಾರ್ಯಕ್ರಮ ನಮ್ಮ ಶುರುಮಂತಂದಿಲ್ಲ ಎಂಗಳ ಕ್ರೀಡಾ ಕಾರ್ಯದರ್ಶಿ ಹೆಂಚಿನ ಭಗವಂತ ದಾಸ್ ದಯಮಂತ ವೇದಿಕೆ ಬರ್ತದೆ ದೇವರನ್ನ ಸ್ತುತಿದೊಟ್ಟಿಗೆ ಕಾರ್ಯಕ್ರಮ ಶುರು ಮಾಡ್ಕೊಡು ಎಂಗಳ ವೇದಿಕೆದ ಪ್ರಧಾನ ಕಾರ್ಯದರ್ಶಿ ಹೆಂಚಿನ ಶ್ರೀಮತಿ ಸುರೇಖಾ ಹರೀಶ್ ದಯಮಂತದ ಬರ್ತದ ದೇವರನ್ನ ಸ್ತುತಿಯೊಟ್ಟಿಗೆ ಕಾರ್ಯಕ್ರಮ ಶುರು ಮಾಡ್ಕೊಡು ವಿನಂತಿ ಅಂತಂದ್ರೆ ದಯಮಂತ ಮಾತೆಲ್ಲ ಲಕ್ಕ ಉಂಟು ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸುಜನನಿಖರಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷವಿನಾಶಂ ನೌಮಿ ನಾರಾಯಣಾಖ್ಯಂ ಶ್ರೀಗಣನಾಥ ಸಿಂಧೂರಾವರ್ಣ ಕರುಣಾಸಾಗರ ಕರಿವದನ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿವಿನಾಯಕ ಹೇ ನಮೋ ನಮೋ
ಸುಂದರ ಲಕುಮಿಕರ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೇಶ್ವರ ತೇ ನಮೋ ನಮೋ ಲಂಬೋದರ ಲಕುಮಿಕರ. ನಮ್ಮ ಸಮಾರಂಭವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್, ಆಡಳಿತ ನಿರ್ದೇಶಕರು ದೀಪಾ ಕಂಫರ್ಟ್ಸ್ ಮಂಗಳೂರು, ಹಾಗೆ ಶ್ರೀ ಕುದ್ರೋಳಿ ದೇವಸ್ಥಾನದ ಉಪಾಧ್ಯಕ್ಷರು ಮತ್ತು ಟ್ರಸ್ಟಿಗಳು, ವಿಶ್ವ ಮಹಿಳಾ ಬಿಲ್ಲವ ಸಂಘಟನೆಯ ಅಧ್ಯಕ್ಷರು ಕೂಡ ಹೌದು, ಕೊಡುಗೈ ದಾನಿಗಳು ಕೂಡ ಹೌದು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುತ್ತಾ ಬಂದಿರತಕ್ಕಂಥ ಊರ್ಮಿಳಾ ರಮೇಶ್ ಇವರನ್ನ ಬಹಳ ಪ್ರೀತಿ ಗೌರವದಿಂದ ನಮ್ಮ ಜಂಟಿ ಸಮಿತಿ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನಿತ ಈ ಒಂದು ಕ್ರೀಡಾಕೂಟನ ಉದೀಪ ರಮಣಪರ ಬೈದಿನಂಚಿನ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್ ಮೇರೆಗೆ ಎಂಕಲ ಮಹಿಳಾ ವೇದಿಕೆದ ಅಧ್ಯಕ್ಷ ನೆಂಚಿನ ಶ್ರೀಮತಿ ಗಂಗಾ ಆನಂದ್ ರೇಮಂತದ ಶಾಲು ಬಕ್ಕ ಹೂ ಕೊಡ್ದು ಮೂಕೆಡ್ ಎದ್ಕೊಂಡು ಬಂದು ವಿನಂತಿ. ಮುಖ್ಯ ಅತಿಥಿ ಶ್ರೀ ಮಾಧವ ಪೂಜಾರಿ, ದುಬೈ ಬಿಲ್ಲವಾಸ್, ನಮ್ಮ ಕರೆಗೆ ಹೋಗೊಟ್ಟು ಸಮಯಕ್ಕೆ ಸರಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡುತ್ತಾ ಬಂದಿರತಕ್ಕಂಥವರು. ನಾವು ಕರೆದಾಗ ಬರತಕ್ಕಂಥ ನಮ್ಮ ಅತಿಥಿ ಮಾಧವ ದುಬೈ ಬಿಲ್ಲವಾಸ್ನ ಮುಖ್ಯಸ್ಥರು, ಅವರನ್ನು ನಮ್ಮ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಮತ್ತು ಮಹಿಳಾ ವೇದಿಕೆಯ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ದುಬೈ ಬಿಲ್ಲವಾಸ್ ಪ್ರಮುಖ ನೆಂಚಿನ ಮಾಧವ ಪೂಜಾರಿ ಬೇರೆಗೆ ಕ್ರೀಡಾ ಕಾರ್ಯದರ್ಶಿ ನೆಂಚಿನ ರಾಜೇಶ್ ಕೆರಬೇಲ್ ದಯಮಂತ ವೇದಿಕೆ ಬತ್ತದಾರನ ಮೂಕೆಡ್ ಎದ್ಕೊಂಡು ಬಂದು ವಿನಂತಿ ಬಂತು. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆಯ ಅಧ್ಯಕ್ಷರಾದ KT ಸುವರ್ಣರವರು. ಕಳೆದ 21 ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ, ಅದು ಕೋಟಿ ಜನ ಕ್ರೀಡಾಕೂಟ ಇರಬಹುದು, ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಇರಬಹುದು, ಅಥವಾ ಉಚಿತ ಪುಸ್ತಕ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಅಧ್ಯಕ್ಷರು ಅಂತ ನಾವು ಅಂದುಕೊಳ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳ ರೂವಾರಿ ಕೂಡ ಹೌದು, ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ರೂವಾರಿ ಕೂಡ ಹೌದು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿ ಮತ್ತು ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆದ KT ಸುವರ್ಣ ಮೇರೆಗೆ ಭಗವಂತ ದಾಸ್ ಕ್ರೀಡಾ ಕಾರ್ಯದರ್ಶಿ ಭಗವಂತ ದಾಸ್ ಹೇಮಂತದ ಮಿತ್ತವಡಿ ಬತ್ತದವರೆಗೆ ಶಾಲು ಬಕ್ಕ ಪೂ ಕೊಡ್ದು ಸ್ವಾಗತ ಮಾಡಿಕೊಂಡು ವಿನಂತಿ ಬಂತಂದ್ರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರ ಅಧ್ಯಕ್ಷರಾದಂತಹ ಗೌರವಾನ್ವಿತ ವೇಣುಗೋಪಾಲ್ ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಮತ್ತು ಮಹಿಳಾ ಘಟಕದ ಪರವಾಗಿ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ವೇಣುಗೋಪಾಲ್ ಕೊಲ್ಯ ಮೇರೆಗೆ ರಾಕೇಶ್ ಬೈಪಾಸ್ ಹೇಮಂತದ ಮಿತ್ತವಡಿ ಬತ್ತದ ಶಾಲು ಬಕ್ಕ ಪೂ ಕೊಡ್ದು ಮೂಕೆಡ್ ಎದ್ಕೊಂಡು ಬಂದು ವಿನಂತಿ ಬಂತಂದ್ರೆ. ಆಸೀನರಾಗಿರತಕ್ಕಂಥವ್ರು ನಮ್ಮ ಸಮಿತಿಯ ಗೌರವ ಸಲಹೆಗಾರರು ಭರತ್ ರಂಗೋಲಿ ಅವರು ಇವತ್ತು ಈಗ ಆಗಮಿಸಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಮ್ಮ ಜಂಟಿ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಾಣಿಗ ಸಮಾಜ ತೊಕ್ಕೊಟ್ಟು ಮುಲ್ತ ಉರಿಕಾರದ ಪ್ರಂಚಿನ ಭರತ್ ರಂಗೋಲಿ ಮೇರೆಗೆ ದಯಮಂತದ ಮೋಹನ್ ಸಾಲಿಯನ್ ಮಿತ್ತವಡಿ ಬತ್ತದ ಶಾಲು ಬಕ್ಕ ಹೂ ಕೊಡ್ದು ಮೂಕೆಡ್ ಎದ್ಕೊಂಡು ಬಂದು ವಿನಂತಿ ಬಂತಂದ್ರೆ. ನಮ್ಮ ಗೌರವ ಸಲಹೆಗಾರ ಅಂತ AJ ಶೇಖರ್, ಶ್ರೀ ಬಾಬು ಕಿನ್ಯ ಶಾಸ್ತ್ರ, ಶ್ರೀ ದಿನೇಶ್ ಅತ್ತಾವರ್ ಈಗ ನಮ್ಮ ವೇದಿಕೆಯನ್ನು ಅಲಂಕರಿಸಿದಂತಹ ಶ್ರೀ ಗೋಪಾಲ್ ಬಿಲ್ಲವ ಮಾಲಕರು HB ಗ್ಯಾಸ್ ಉಳ್ಳಾಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಮತ್ತು ಮಹಿಳಾ ಘಟಕದ ಪರವಾಗಿ ಬಹಳ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಗೋಪಾಲ್ ಬಿಲ್ಲವಡ್ಡಿ ಗೋಪಾಲ್ ಮೇರೆಗೆ ಜಗದೀಶ್ ಕೆರಬೇಲ್ ಶಾಲು ಬಕ್ಕ ಪೂ ಕೊಡ್ದು ಮೂಕೆಡ್ ಎದ್ಕೊಂಡು ಬಂದು ವಿನಂತಿ ಬಂತಂದ್ರೆ. ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆಯ ಗೌರವ ಸಲಹೆಗಾರರು ಶ್ರೀ AJ ಶೇಖರ್ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ AJ ಶೇಖರ್ ಮೇರೆಗೆ ಸಂಪತ್ ಕುಕ್ಯಾನ್ ದಯಮಂತದ ಮಿತ್ತವಡಿ ಇವತ್ತು ಶಾಲು ಬಕ್ಕ ಪೂ ಕೊಡ್ದು ಮೂಕೆಡ್ ಎದ್ಕೊಂಡು ಬಂದು ವಿನಂತಿ ಬಂತಂದ್ರೆ. ಇನ್ನೋರ್ವ ಗೌರವ ಸಲಹೆಗಾರ ಅಂತ ಶ್ರೀ ದಿನೇಶ್ ಅತ್ತ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಗೌರವದಿಂದ ನಾನು ಸ್ವಾಗತಿಸಿಕೊಳ್ತೇನೆ. ದಿನೇಶ್ ಕೆ ಅತ್ತ ಅವರ ಮೇರೆಗೆ ಪ್ರಸಾದ್ ಕೊಂಡಣ ದಯಮಂತದ ಮಿತ್ತವಡಿ ಬದ್ದು ಶಾಲು ಬಕ್ಕ ಪೂ ಕೊಡ್ದು ಮೂಕೆಡ್ ಎದ್ಕೊಂಡು ಬಂದು ವಿನಂತಿ ಬಂತಂದ್ರೆ. ಗೌರವ ಸಲಹೆಗಾರ ಅಂತ ಶ್ರೀ ಬಾಬು ಕಿನ್ಯ ಶಾಸ್ತ್ರವ, ಇವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಾಬು ಸಿಸ್ಸ ಕಿನ್ಯ ಮೇರೆಗೆ ಉದಯ್ RK ದಯಮಂತ ಮಿತ್ತವಡಿ ಬೋದು ಶಾಲು ಬಕ್ಕ ಪೂ ಕೊಡ್ದು ಮೂಕೆಡ್ ಎದ್ಕೊಂಡು ಬಂದು ವಿನಂತಿ ಬಂತಂದ್ರೆ. ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಗಂಗಾ ಆನಂದ್ ಅಸೇಗೋಳಿ, ಇವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಮ್ಮಿ ಸತೀಶ್ ಕರ್ಕೇರ ದಯಮಂತದ ಮಿತ್ತವಡಿ ಬತ್ತದ ಶಾಲು ಬಕ್ಕ ಪೂ ಕೊಡ್ದು ಮೂಕೆಡ್ ಎದ್ಕೊಂಡು ಬಂದು ವಿನಂತಿ ಬಂತಂದ್ರೆ.
ನಮ್ಮ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆಯ ಕಾರ್ಯಾಧ್ಯಕ್ಷರಾದಂತಹ ಗೌರವಾನ್ವಿತ ಸತೀಶ್ ಕರ್ಕೇರ್ ಅವರ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಜಂಟಿ ಸಮಿತಿಯ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತಿಸಿಕೊಳ್ತೇನೆ. ಕಾರ್ಯಾಧ್ಯಕ್ಷರ ಸತೀಶ್ ಕರ್ಕೇರ್ ಮೇರೆಗೆ ಅಮಿತ್ ಪೂಜಾರಿ ರೇಮಂತದ ನಿತ್ಯ ಚೌಡಿ ಬದು ಶಾಲ್ ಬಕ್ಕ ಪೂ ಕೊಡ್ದು ಮೋಕೆ ಎತ್ಕೊಂಡು ಬಂದು ವಿನಂತಿ ಅಂತಂದ್ರೆ ಉಪಾಧ್ಯಕ್ಷರಾದಂತಹ ಶ್ರೀ ಹರೀಶ್ ಮುಂಡೋಳಿ ಅವರ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹರೀಶ್ ಮುಂಡಳಿ ಮೇರೆಗೆ ರಾಜೀವ್ ಮಾಸ್ಟರ್ ರೇಮಂತದ ಮಿತ್ತ ಚಾವಡಿ ಬದು ಶಾಲ್ ಬಕ್ಕ ಪೂ ಕೊಡ್ದು ಮೋಕೆ ಎತ್ಕೊಂಡು ಬಂದು ವಿನಂತಿ ಅಂತಂದ್ರೆ ಅಭಿನಂದಿಸಲ್ಪಡುವಂತಹ ಪ್ರಮುಖ ವ್ಯಕ್ತಿಗಳಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ರಿದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ರಾಷ್ಟ್ರೀಯ ಮಟ್ಟದಲ್ಲಿ ವೆಯ್ಟ್ ಲಿಫ್ಟಿಂಗ್ ನಲ್ಲಿ ಚಿನ್ನದ ಪದಕ ಪುರಸ್ಕೃತೆಯಾದಂತಹ ಕುಮಾರಿ ರಿಕ್ತಾ ಕಿರಣ್ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಬಂದಿರತಕ್ಕಂಥ ಎಲ್ಲ ಬಿಲ್ಲವ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಗೌರವದಿಂದ ಸ್ವಾಗತಿಸುತ್ತಾ, ಮಹಿಳಾ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತಾ, ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳನ್ನು ಸ್ವಾಗತಿಸುತ್ತಾ, ಹಾಗೆ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮಾಸ್ತರವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಇನ್ನು ಬರುವ ಫೆಬ್ರವರಿ ತಿಂಗಳಲ್ಲಿ ಬಿಲ್ಲವ ಸಮಾವೇಶ ನಡೆಯಲಿಕ್ಕಿದೆ ಅಂತ ಈಗ ಗೊತ್ತಾಗಿದೆ. ಹಾಗೆ ಇದಕ್ಕೆ ನಮ್ಮ ವಿಶ್ವ ಬಿಲ್ಲವ ಮಹಿಳಾ ಸಂಘದಿಂದ ನಿಮಗೆ ಎಂಥ ಪ್ರೋತ್ಸಾಹ ಬೇಕಾದರೂ ನಾವು ತಯಾರಿದ್ದೇವೆ ಎಂದು ಹೇಳಲು ನಾನು ಆಶಿಸುತ್ತೇನೆ. ಹೀಗೆ ಹೇಳಿ ನಿಮ್ಮ ಕಾರ್ಯಕ್ರಮವು ಯಾವೊಂದು ತೊಂದರೆ ಇಲ್ಲದೆ ಯಶಸ್ವಿಯಾಗಿ ನಡೆಯಲೆಂದು ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಬಿಲ್ಲಾ ವೇದಿಕೆ ನೇತ 25ನೇ ವರ್ಷದ ಕೋಟಿ ಚೆನ್ನೈದ ಕ್ರೀಡಾಕೂಟ ಉದ್ದೀಪನದ ಕಾರ್ಯಕ್ರಮ ನಡೆದಿದೆ. ಇತ್ತೆ ಸನ್ಮಾನದ ಪೊರ್ತುಲ್ಲ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಸುಮಾರು 45 ವರ್ಷದಿಂದ ಸಾಮಾಜಿಕವಾದ, ಶೈಕ್ಷಣಿಕವಾದ, ಆರ್ಥಿಕವಾದ ಹಲವಾರು ಜನಪರ ಕಾರ್ಯಕ್ರಮ ಮನ್ಪುನ ಮುಖಾಂತರ ಈ ಭಾಗದ ಒಂಜಿ ಯಶಸ್ವಿ ಸಂಸ್ಥೆ ಪನ್ಬೆರೆ ಸಂತೋಷ ಪಡುವುದು. ಬಹುಶಃ ಸಮಾಜದ ಪ್ರತಿಯೊಂದು ಕುಟುಂಬನ ಗುರುತಿಸುವ ಮುಖಾಂತರ ಸಮಾಜದೊಟ್ಟಿಗೆ ಸಮಾಜದ ಅಭಿವೃದ್ಧಿ ಆವಡು ಪನ್ಪಿನ ಮಲ್ಲ ಕನನದಿ ಒಂದು ಬಿಲ್ಲವ ಸೇವಾ ಸಮಾಜ ಕೊಲ್ಲ ಸೋಮೇಶ್ವರ ಸತತ 45 ವರ್ಷದಿಂದ ಈ ಭಾಗದ ಹಲವಾರು ಜನಪರ ಕಾರ್ಯಕ್ರಮ ತಂದು ಬಂದಿಲ್ಲ. ಈ ನೆಲೆಟ್ಟು ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಲ ಈ ಒಂದು ಸಂಸ್ಥೆಗೆ ಬೈದಿದೆ. ಐದೊಟ್ಟಿಗೆ ಬಿಲ್ಲವ ಸೇವಾ ಸಮಾಜದ ಪಿರಾದ 45 ಸೆನ್ಸ್ ಜಾಗಿನ್ಲ ಈ ವರ್ಷ ಇಂಕಲು 2 ಕೋಟಿಗೆ ಖರೀದಿ ಮಲ್ತ ಐದೊಟ್ಟಿಗೆ ಎಂಗ್ಲೆಗೊಂಜಿ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಗಿನ ಹೆಮ್ಮೆಗೆ ಎಂಗಜಿ ಕೊಡಂಜಿ ಗರಿಂದಿ ಎಂದರೆ ಇಚ್ಛೆ ಪಡುತ್ತೆ. ಸಮಾಜದ ಪ್ರತಿಯೊಂದು ಜನಕೇನ ಕಣ್ಣೀರು ಹೊರಿಸಿದ ಆ ಮೂಲಕ ಸಮಾಜದೊಟ್ಟಿಗೆ ಮಾತ ಕೆಲಸ ಮಾಡ್ತಿದ್ದ ಬಿಲ್ಲವ ಸೇವಾ ಸಮಾಜದ ಈ ಒಂಜಿ ಕೊಡಂಜಿ ಎಲ್ಲಂಜಿ ಫೆಬ್ರವರಿ 25 ತಾರೀಕಿದನಿ ಉಳ್ಳಾಲ ತಾಲೂಕು ಮಟ್ಟದ ಬಿಲ್ಲವರ ಸಮಾವೇಶ ನಡೆಪಿರುಂಡು. ಈ ನೆಲೆಟ್ಟು ಈ ಸಂದರ್ಭಡು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಪರವಾದ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಬಿಲ್ಲವ ಸೇವಾ ಸಮಾಜದ ಪ್ರಸ್ತುತ ಅಧ್ಯಕ್ಷರೇನ ವೇಣುಗೋಪಾಲ್ ಕುಲ್ಡರು ಸನ್ಮಾನದ ಪೀಠಡು ಕುಲ್ಡರು. ಈ ಸಂದರ್ಭಡು ಸಂಸ್ಥೆಗೆ ನನಾತ್ ಜವಾಬ್ದಾರಿ
ಹೆಚ್ಚಿದ ಪಂಡ ಇಚ್ಛೆ ಪಡೆ ಪಂಚನಿ ಈ ಒಂದು ಸಂದರ್ಭ ಹಾಕಣೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ಆತ್ಮೀಯವಾದ ಸನ್ಮಾನ ಮಾಡ್ತಾರೆ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ಅಭಿನಂದನೆ ಎಂಗಳ ಅಧ್ಯಕ್ಷರಂಚಿನ KT ಸುವರ್ಣರು ಅವಲಕನೆ ದೀಪ ಕಂಪೌಡದ ಮಾಲಕೆ ನೆಂಚಿನ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್ ಅವಲಕನೆ ವೇದಿಕೆ ನೆಂಚಿನ ಮಾತಾ ಗಣ್ಯರ ನಕಲ ಉಪಸ್ಥಿತಿ ಇತ್ತೆ ಅಭಿನಂದನೆ ಕಾರ್ಯಕ್ರಮ ನಡೆಪರಂಡು ಪೂರ ವೈದ್ಯನಂಚಿನ ನಿಖಲ್ ಮಾತೆಲ್ಲ ದ್ಯಾಮಂತದ ಒಂಜಾತ ಅಕ್ಲಿಗೆ ಪ್ರೋತ್ಸಾಹ ಕೊರ್ಲೆ ಅಕ್ಲನ ಕಾರ್ಯಗೆ ಅಕ್ಲಿಗೆ ಸಪೋರ್ಟ್ ಮಾಡ್ಲೆ ಕೊಲ್ಯ ಬಿಲ್ಲವ ಸಂಘ ನಮ್ಮ ಈ ಭಾಗಡೊಂಜಿ ಉಪ್ಪುನಂಚಿ ನಮ್ಮ ಸಮಾಜದ ಒಂಜಿ ಹಿರಿಯ ಸಂಸ್ಥೆ ಸಾಮಾಜಿಕವೈನಂಚಿನ ಕೆಲಸ ಸಾಂಸ್ಕೃತಿಕ ಕಲಾ ಪೋಷಣೆದೊಟ್ಟಿಗೆ ಆಧ್ಯಾತ್ಮಿಕವೈನಂಚಿನ ವಿಚಾರನ ಭಜನದ ಮುಖಾಂತರವಾದ ಈ ಭಾಗದ ಉಪ್ಪುನಂಚಿನ ಮಾತು ಜೋಕುಲೆಗಿಲ್ಲ ಅಕಲು ಉಚಿತವಾದ ಆ ಒಂಜಿ ಸತ್ಸಂಗದ ಮೂಲಕವಾದ ಕೊರೊಂದು ಬರ್ಕೊಂಡಂಚಿನ ಒಂಜಿ ಬಿಲ್ಲವ ಸೇವಾ ಸಮಾಜದ ಒಂಜಿ ಕರ್ಮೆದ ಒಂಜಿ ಸಂಸ್ಥೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಮಕ್ಕಳಿಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ಉಡಲ್ ದಿಂಜಿನಂಚಿನ ಅಭಿನಂದನೆ ಕೊರೊಂದಿಲ್ಲ. ಕುಡಂಜಿ ಸಾಧಕೆ ನಮ್ಮ ಸಮಾಜದೊಂಜಿ ಬರಿಮಲ ಸಾಧಕೆ ಅವಲಕ್ಕನೆ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ದಮಂತದ ಆರ್ಲ ಮಿತ್ತ ಚಾವಡಿ ಬರೋಡು ಬಂದು ವಿನಯ ಪೂರಕವಾದ ವಿನಂತಿ ಮಂತೊಂದಿಲ್ಲ. ವಿದ್ವಾನ್ ಪ್ರಮೋದ್ ಉಳ್ಳಾಲ್ ನಮಕ್ ಮಾತೆರೆಗಳ ಬೇರೆ ಚಿರಪರಿಚಿತರ ಒಂಜಿ ನೃತ್ಯ ಗುರು ಆದ ಈ ಭಾಗಡ್ ಅವೇತೋ ಹೊಸ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಕೊಡೋದು ಅಕ್ಲೆಗೆ ನೃತ್ಯನ ಕಲ್ಪದು ಆ ನೃತ್ಯ ಕಲೆಕ್ಟ್ ಅಕ್ಲ ಉಜ್ವಲವಾಯಿನ ಭವಿಷ್ಯನ ಕಣತಿನಂಚಿನ ಒಂಜಿ ವ್ಯಕ್ತಿ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ದೂರದರ್ಶನ ಕಲಾವಿದರಾದ ಪಂಚಿನಾರು ಗುರು ಶಾಂತಲ ಪ್ರಶಸ್ತಿ ವಿಜೇತ ಉಳ್ಳಾಲ ಮೋಹನ್ ಕುಮಾರ್ ಕಲಾಶ್ರೀ ಪ್ರಶಸ್ತಿ ಪಡೆಯಂಚಿನ ವಿದೂಷಿ ನೆಚ್ಚಿನ ರಾಜೇಶ್ ಉಳ್ಳಾಲ್ ಅವಲಕ್ಕನೆ ಶಾರದಾ ಮಣಿ ಶೇಖರ್ ಬೊಕ ವಿದ್ವಾನ್ ಪ್ರವೀಣ್ ಬೆಂಗಳೂರು ಮೇರ್ನ ಶಿಷ್ಯರ ಹೆಂಚಿನ ಪ್ರಮೋದ್ ಆರು ದೂರದರ್ಶನ ಒಂಜಿ ಕಲಾವಿದರಾದ ಪಂಚಿನಾರು ಉಳ್ಳಾಲದ ನೃತ್ಯ ಸೌರಭ ನಾಟ್ಯಾಲಯದ ಮುಖಾಂತರವಾದ ಅಲ್ಪ ನೃತ್ಯ ನಿರ್ದೇಶಕರಾದ ಕೆಲಸ ಮತ್ತೊಂದು ಬರಲಿದ್ದಾರೆ. ಕರ್ನಾಟಕ ಸರ್ಕಾರದ ರಾಜ್ಯ ಮಟ್ಟದ ಯುವ ಪ್ರತಿಭೆ ಭರತನಾಟ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸುರುತ ಸ್ಥಾನ ಪಡೆಯಂಚಿನ ಒಂಜಿ ಶ್ರೇಷ್ಠ ಕಲಾವಿದೆ ರಾಜ್ಯ ಮಟ್ಟದ ಭರತನಾಟ್ಯ ಸ್ಪರ್ಧೆಡ್ ಮೂಜಿ ಸರ್ತಿ ಸುರುತ ಇನಾಮ್ ಗೆಂದಿನಂಚಿನಂಜಿ ಮಹಾನ್ ಸಾಧಕೆ ಅವಲಕ್ಕನೆ MNCA ಸ್ಪರ್ಧೆಡ್ ಸುರುತ ಸ್ಥಾನ ಬೆಸ್ಟ್ ಡ್ಯಾನ್ಸರ್ ಅವಾರ್ಡ್ ಅವೆಲ್ಲ ಪಡೆದಿದ್ದಾರೆ. ಅವಲಕ್ಕನೆ ಟ್ಯಾಲೆಂಟ್ ಹಂಟ್ ಪ್ರಶಸ್ತಿ ರಾಣಿ ಅಬ್ಬಕ್ಕ ಯುವ ಕಲಾ ಪ್ರಶಸ್ತಿ ಅವಲಕ್ಕನೆ ಅವೇತೋ ಮಸ್ತ್ ದುಬೈ UAE ಅಂತಾರಾಷ್ಟ್ರೀಯ ವೇದಿಕೆಯಲ್ಲ ಭರತನಾಟ್ಯದ ಕಾರ್ಯಕ್ರಮ ಕೊಡಂಚಿನ ಅಂತಾರಾಷ್ಟ್ರೀಯ ಪಿಂಗಾರ ಪ್ರಶಸ್ತಿ JCI ಸಾಧಕ ಶ್ರೀ ಪ್ರಶಸ್ತಿ ಬೊಕ ಅಂಚನೆ ಡೆಲ್ಲಿ ನಡತಿನಂಚಿನ ಗಾಯನ ರತ್ನ ನ್ಯಾಷನಲ್ ಅವಾರ್ಡ್ ಇಂಚಿನ ಮಸ್ತ್ ಪ್ರಶಸ್ತಿದ ಆ ಒಂದು ಕಿರೀಟನ ಪಡೆನಂಚಿನಂಜಿ ಶ್ರೇಷ್ಠ ಸಾಧಕೆ ನಮ್ಮ ಸಮಾಜದಾರ ಪಂಡ್ರೆ ಬಾರಿ ಖುಷಿಯಾಪುಂಡು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಮೇರೆಗೆ ಅರ್ನ ಮಂತ್ರಿನಂಚಿನ ಸಾಧನೆಗೆ ಪೂರಕವಾದ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ಇಂಕಲ್ ಅರಿನ ಮೋಕೆಡ್ ಎದ್ಕೊಂಡೊಂದಿಲ್ಲ ಮೇಕೊಡೆ ಅರಿನ ಅಭಿನಂದನೆ ಕೊರೊಂದಿಲ್ಲ. ವೇದಿಕೆ ಪುಡಂಚಿನ ಮಾತ ನಮ್ಮ ಹಿರಿಯರ ನೆಂಚಿನ ಸುಂದರ್ ಉಳ್ಳಾಲ್ ಅವಲಕ್ಕನೆ ಮಾತ ವೇದಿಕೆ ಪುಡಂಚಿನ ನಮ್ಮ ಹಿರಿಯರ ನಕಲ್ ಅತಿ ಪೂರಕವಾದ ಮೋಕೆಡ್ ಅಭಿಮಾನ ಪೂರ್ವಕವಾದ ಅಭಿನಂದನೆ ಕೊರೊಂದು ವಿನಂತೊಂದಿಲ್ಲ. ಪೇಟ ಶಾಲ್ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ನಮ್ಮ ಸಮಾಜದ ಒಂಜಿ ಸಾಧಕೆ ಅಲ್ಲದ ಪುಣಂಚಿನ ಯುವ ಸಾಧಕೆ ದುಂಬು ದಿನಟ್ ಅರೆಗೆ ನನಾತ್ ಪ್ರಶಸ್ತಿ ಅನ್ನ ಆ ಒಂದು ಕಿರೀಟಗೆ ಸರಿಯಾದ ಮೂಡ್ದು ಬರಡು ನನಾತ್ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಅವಲಕ್ಕನೆ ಕೋಟಿ ಚೆನ್ನೈರ್ನ ಅವಲಕ್ಕನೆ ಈ ಭಾಗದ ಪುಣ ಮಾತ ದೇವರ ನಕಲ ಅನುಗ್ರಹ ಆಶೀರ್ವಾದ ಗುರು ಹಿರಿಯರ ನಕಲ ಆಶೀರ್ವಾದ ಅರೆಗೆ ಉಪ್ಪಡು ಬಂದು ಅರೆನ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ಅಭಿನಂದನೆ ಮಂತಂದಿಲ್ಲ. ಗೋಲ್ಡ್ ಮೆಡಲ್ ಪಡೆನಂಚಿನ ರಿಕ್ತ ಕಿರಣ್ ದಮಂತದ ಮಿತ್ತ ಚಾವಡಿದ ಬತ್ತದ ಮೂಲು ಆಸನ ಸ್ವೀಕಾರ ಮಾಡ್ಕೊಡು ಎಂಕಲ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆದ ಕ್ರೀಡಾ ಕಾರ್ಯದರ್ಶಿ ಯಶೋಧ ಅಮ್ಲಮಗವರು ಅವ್ರನ್ನ ಸುಪುತ್ರಿಲ ಅದು ಪುಣಂಚಿನಾರು
ಕುಮಾರಿ ರಿಕ್ತ ಕಿರಣ್, ಯಕ್ಷಗಾನ ಕಲಾವಿದೆ. ರಿಕ್ತ ಕಿರಣ್ ಇವರು ರಾಷ್ಟ್ರಮಟ್ಟದ ಕರಾಟೆ ಪಟುವಾಗಿದ್ದು ತನ್ನ SLC ಮತ್ತು PUC ವಿದ್ಯಾಭ್ಯಾಸದಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಈ ಸಾಧನೆಗೆ ಶಾರದಾ ಮಹೋತ್ಸವದಿಂದ ವಿದ್ಯಾ ಸರಸ್ವತಿ ಹಾಗೂ UT ಫರೀದ್ ಫೌಂಡೇಶನ್ ವತಿಯಿಂದ ನಮ್ಮೂರ ಹೆಮ್ಮೆ ಪುರಸ್ಕಾರ ಪಡೆದಿರುತ್ತಾರೆ. ತಾಲೂಕು ಮಟ್ಟದ ಥ್ರೋಬಾಲ್ನಲ್ಲಿ ಉತ್ತಮ ಎಸೆತಗಾರ್ತಿ ಎಂಬ ಬಿರುದನ್ನು ಕೂಡ ಪಡೆದಿರುವ ಇವರು ವಾಲಿಬಾಲ್ನಲ್ಲಿ ಕೂಡ ಮಿಂಚುವ ಪ್ರತಿಭೆಯಾಗಿದ್ದಾರೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿಭಾಗದಲ್ಲಿ ರಾಜ್ಯ ಪುರಸ್ಕಾರವನ್ನು ಪಡೆದಿರುತ್ತಾರೆ. ಡಿಸ್ಕಸ್ ಥ್ರೋ ಹಾಗೂ ಶಾರ್ಟ್ ಪುಟ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಕ್ರೀಡಾ ಭಾರತಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧನಾ ಸರಸ್ವತಿ ಪುರಸ್ಕಾರವನ್ನು ಪಡೆದಿರುತ್ತಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಿಮಾಚಲ ಪ್ರದೇಶ್ ಇಲ್ಲಿ ಏರ್ಪಡಿಸಿದಂಥ ಆಲ್ ಇಂಡಿಯಾ ನ್ಯಾಷನಲ್ ಪವರ್ ಲಿಫ್ಟಿಂಗ್ನಲ್ಲಿ ಸ್ಪರ್ಧಿಸುತ್ತಾರೆ ಹಾಗೂ ಆಂಧ್ರ ಪ್ರದೇಶದಲ್ಲಿ ನಡೆದ weight ಲಿಫ್ಟಿಂಗ್ನಲ್ಲಿ 5ನೇ ಸ್ಥಾನವನ್ನು ಪಡೆದು ಆಲ್ ಇಂಡಿಯಾ ನ್ಯಾಷನಲ್ ನಲ್ಲಿ ಸ್ಪರ್ಧಿಸಿದ್ದಾರೆ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ weight ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕವನ್ನು ಪಡೆದಂಥ ಕುಮಾರಿ ರಿಕ್ತ ಕಿರಣ್ ನಮ್ಮ ಸಮಾಜದೊಂದು ಬರುವ ಹೆಮ್ಮೆಯ ಸುಪುತ್ರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳು ಅವರ ಮುಖಾಂತರವಾಗಿ ಕ್ರೀಡೆಯ ಮುಖಾಂತರವಾಗಿ ಬರಲಿ. ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಕುಳ, ಅದೇ ರೀತಿ ಕೋಟಿ ಚೆನ್ನಯ್ಯರ, ಅದೇ ರೀತಿ ಇಲ್ಲಿರ್ತಕ್ಕಂಥ ನಾವು ನಂಬಿಕೊಂಡು ಬಂದಿರತಕ್ಕಂಥ ಎಲ್ಲ ದೇವದೇವರುಗಳ ಅನುಗ್ರಹ ಆಶೀರ್ವಾದ ಇರಲಿ. ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್, ಹಾಗೆ ಗಂಗಾ ಟೀಚರ್, ಗೌರವ ಸಲಹೆಗಾರರಾಗಿರ್ತಕ್ಕಂಥ AJ ಶೇಖರ್, ದಿನೇಶ್ ಕೆ ಅತ್ತಾವರ್, ಬಾಬು ಸಕಿನ್ಯ ಎಲ್ಲರೂ ಜೊತೆಯಾಗಿದ್ದುಕೊಂಡು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಈ ಅಭಿನಂದನೆ ಸ್ವೀಕಾರ ಮಂತ್ರಿನ ಪ್ರಮೋದ್ ಉಳ್ಳಾಲ್ ರೆಡ್ ಅನ್ನ ಅಭಿಪ್ರಾಯ ಚುಟುಕಾದ ಕೊರಡು ಇದಂತ ನಮ್ಮನ್ನು ಅಪ್ಪಿ ಹಿಡಿದು ನಮ್ಮನ್ನು ಗೌರವಪೂರ್ವಕವಾಗಿ ಇಲ್ಲಿ ತನಕ ತಂದು ನಿಲ್ಲಿಸಿದೆ. ಬಹುಶಃ ನಾವಿತ್ತು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಬೇಕಾದ್ರೆ ನಮ್ಮನ್ನು ಬಿಲ್ಲವ ಸಮಾಜ ಇಷ್ಟು ಎತ್ತರಕ್ಕೆ ಬಂದಿದೆ. ಬಹುಶಃ ನಾವು ಆ ಸಾಧನೆಯನ್ನ ಮಾಡಬೇಕಾದ್ರೆ ಅದು ಎಷ್ಟು ಕಷ್ಟಗಳನ್ನು ಎದುರಿಸಿದ್ದೇವೆ ಅಂತ ಆ ಸಾಧಕನಿಗೆ ಮಾತ್ರ ಗೊತ್ತು. ಬಹುಶಃ ಪ್ರತಿಯೊಂದು ಹಂತದಲ್ಲಿಯೂ ನಮಗೂ ಬಿಲ್ಲವ ದುಬಾಯ್ ಇರ್ಬೋದು, ಬಿಲ್ಲವ ಸಮಾಜ, ಇಂಥ ಈ ಎಲ್ಲ ಮಹಾನ್ ಶ್ರೇಷ್ಠ ಗಣ್ಯ ವ್ಯಕ್ತಿಗಳು ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ ಇನ್ನಷ್ಟು ಸಾಧನೆಯನ್ನ ಮಾಡಿ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಇನ್ನಷ್ಟು ಇರಬೇಕು ಎನ್ನುವ ಸಂದೇಶವನ್ನ ಈ ವೇದಿಕೆ ನಮಗೆ ಕೊಟ್ಟಿದೆ. ಆ ಶಕ್ತಿಯನ್ನು ಆ ಮಹಾದೇವ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದರಕ್ಕೆ ಅಡ್ಡಬಿದ್ದು ಇನ್ನಷ್ಟು ಸಾಧನೆ ಮಾಡುವಂತಹ ಶಕ್ತಿಯನ್ನು ನಮಗೆ ಕೊಡಲಿ. ಇಲ್ಲಿ ಮಾಡಿದಂತಹ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೂ ನಾನು ಪೊಡಮಡುತ್ತಾ ಮುಂದೆ ಇನ್ನಷ್ಟು ಸಾಧನೆ ಮಾಡುವಂತಹ ಶಕ್ತಿಯನ್ನ ಆ ಭಗವಂತನಲ್ಲಿ ಹಾಗೂ ಈ ಬಿಲ್ಲವ ಸಮಾಜದಲ್ಲಿ ಕೈ ಮುಗಿದು ಕೇಳುತ್ತಿದ್ದೇನೆ. ಹಾಗೂ ಇವತ್ತು ನೀಡಿದಂತಹ ಗೌರವ ಅದು ನಾವು ಬಹಳ ಪ್ರೀತಿಯಿಂದ ನೀಡಿದಿರ, ನಮಗೆ ಹೃದಯ ತುಂಬಿ ಬಂದಿದೆ, ಮಾತು ಮೌನವಾಗಿದೆ ಹೇಳುತ್ತಾ ನನ್ನ ಕೃತಜ್ಞತೆಗಳನ್ನು ಎಲ್ಲ ಇಲ್ಲಿಯ ಸದಸ್ಯರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಬಾಂಧವರಿಗೂ ಸಮರ್ಪಿಸುತ್ತಾ ನನ್ನ ಮಾತಿಗೆ ಚುಕ್ಕೆಯನ್ನು ಇಡ್ತಿದ್ದೇನೆ. ಅಂಚನೆ ತಿರ್ಸ ಚಾವಡಿ ಪುನಃ ಮಾತ ಸಮಾಜ ಬಂಧುಲೆಗ್ ಮಕ್ಳೆಗ್ಲ ವಂದನೆ ಮಂತಂದು ಇನಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಲ್ಲಾಳದಕ್ಕಲು ನಮ್ಮ ಸಮಾಜನ ಒಂಜಿ ಐತಾರ ಓವೇ ಒಂಜಿ ಬಿಜಿತ ಜಂಜಾಟದ ನಡುಟು ಒಟ್ಟು ಸೇರ್ಪವನಂಚಿನ ಅಂಚನೆ ಜವನೆರೆನು ಜೋಕ್ಲೇನು ಪೂರ ಒಂಜಿ ಒಟ್ಟುಗೂಡದು ಒಂಜಿ ನಮ್ಮ ಒಂಜಿ ಕ್ರೀಡೆಡು ಭಾಗವಹಿಸಿನ ಒಂಜಿ ಕಾರ್ಯಕ್ರಮನ ಕರಿನ ಒಂಜಿ 21 ವರ್ಷದಿಂಚ ಮಂತೊಂದು ಬರೋಂದುಲ್ಲರು ಇಂಕ್ಲೆಗ್ ಎಂಕ್ಲನ ಎನ್ನ ಪರವಾದ ತುಂಬು ಹೃದಯದ ಅಭಿನಂದನೆಗಳು. ಅಂಚನೆ ಇನಿ ಎಂಕ್ಲೇನು ಎಂಗ್ಲ ಬಿಲ್ಲವ ಸೇವಾ ಸಮಾಜನ ಲೆತ್ತದು ಇನಿ ಅಭಿಮಾನದ ಲೆತ್ತದು ಇನಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನಿ ಕೊಂಚ ಅಭಿನಂದನೆ ಮಾಡ್ತಾರೆ. ಇಂಕ್ಲನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮಾತ ಅಧ್ಯಕ್ಷ ಸರ್ವ ಸದಸ್ಯರ ನಕ್ಲೆಗ್ಲ ತುಂಬು ಹೃದಯದ ಕೃತಜ್ಞತೆಗಳು. ಅಂಚನೆ
ಎಂಕಲ್ನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಸಂಸ್ಥೆ ಎಲಂಜಿ ಫೆಬ್ರವರಿ 25ನೇ ತಾರೀಕಿಗೊಂಜಿ ಬಿಲ್ಲವೇರ್ನ ಸಮಾವೇಶ ಮನ್ಪುಡು ಪನ್ಪುನಂಜಿ ಮನಸ್ಸು ಒಂಜಿ ಮೀಟಿಂಗ್ ಪಾಸ್ ಆದಿತ್ತು ಅಂಚಾದ ಉಲ್ಲಾಲ ವಲಯದ ಪೂರ ಸಂಘ ಸಂಸ್ಥೆನು ಇಟ್ಲ ಮೇನ್ ಬಿಲ್ಲವ ವೇದಿಕೆದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮಾತಾ ಹಿರಿಯಕ್ಕೆಲ್ಲ ಇಟ್ ಮೇನ್ ಜವಾಬ್ದಾರಿ ಇಡಲೇರು ನಮ್ಮ ಪೂರ ಸೇರಿದು ಅವೊಂಜಿ ಫೆಬ್ರವರಿ 25ನೇ ತಾರೀಕಿಗೆ ನಡಪುನಂಚಿನ ಬಿಲ್ಲವರ ಸಮಾವೇಶನ್ ಯಶಸ್ವಿ ಮನ್ಪುಡು ಪಂದು ಎಂಕಲ್ನ ಕೊಲ್ಯ ಸಂಘದ ಪರವಾದ ಕಳಕಳಿದ ವಿನಂತಿ ಮಂತಂದಿಲ್ಲ ಇಂಕಲ್ನ ಒಂಜಿ ಟಾರ್ಗೆಟ್ ಆ ದಿನ ತಾನಿ 10,000 ಜನ ಸೇರು ನಂಚಿನೊಂಜಿ ಟಾರ್ಗೆಟ್ ದೀತ ಪೂರ ಸಮಾಜ ಬಂಧುಗಳು ನಮ್ಮ ಸಮಾಜದ ಮಾತ ಬಂಧುಲೆಲ್ಲ ಆ ಒಂಜಿ ಕಾರ್ಯಕ್ರಮದ ಲೆತ್ತೊಂದು ಬತ್ತದ ಆ ಒಂಜಿ ಕಾರ್ಯಕ್ರಮನು ಯಶಸ್ವಿ ಮನ್ಪೊಡು ಪಣಂದು ವಿನಂತಿ ಮಂತಂದು ಪಿರೋರ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಮಾತ ಸದಸ್ಯರು ಅಧ್ಯಕ್ಷರನಕ್ಲೆ ಮಾತಕ್ಲೆಗ್ಲ ಪಿರೋರ ಎಂಗ್ ಕೃತಜ್ಞತೆ ಪಣಂದು ಎನ್ನೊಂಜಿ 2 ಪಾತ್ರಗ ಮುಕ್ತಾಯ ಮನ್ಪೆ ಜೈಂದ್ ನೆನಪು ಅಂತೊಂದು ಏನನಿ ಲೇಸಗ ಮೋಕೆಡ್ಲೆತ್ತಿನ ಬಿಲ್ಲವ ವೇದಿಕೆ ಉಳ್ಳಾಲ ನೆತ್ತ ಅಧ್ಯಕ್ಷರು ಪದಾಧಿಕಾರಿಲು ಬೊಕ್ಕ ಸರ್ವ ಸದಸ್ಯರಿಗೆ ಎನ್ನ ಹೃದಯದಿಂಜಿನ ಸೊಲ್ಮೆಲು ಒಂಜಿ ಈ ಇನ್ನಿತ ಈ ಕ್ರೀಡಾ ಕೂಟೋಡು ಭಾಗವಹಿಸಿನಂಚಿನ ಜೋಕ್ಲೆಗ್ ಬೋಡದೆ ಅನ್ನೋ ಒಂಜಿ 2 ಪಾತೆರ ಬಂತೆ ನಮ್ಮ ದೇಶದ ದುಂಬು ಕ್ರಿಕೆಟ್ ಬೊಕ್ಕ ಹಾಕಿದ ಬಗ್ಗೆ ಮಾತ್ರ ನಮ್ಮ ಕೇನೊಂದಿತ್ತ ಇತ್ತೆ ಅಂಚತ್ ನಮ್ಮ ದೇಶ ಬದಲಾತಂಡು ಒವ್ವೇ ಕ್ರೀಡೆಡ್ಲ ಒಂಜಿ ಒಂಜಿ ಮಲ್ಲ ಒಂಜಿ ಪ್ರೋತ್ಸಾಹ ತಿಕ್ಕೊಂಡು ಬಂಡ ಆ ಒಂಜಿ ಜವಾನಿಯರು ಏತ್ ಮಲ್ಲ ಪುದರ್ ಮನ್ಪೇರು ಆಕ್ಲೆಗೆ ಹಿಡ್ದು ಪ್ರಯೋಜನ ಹಾಕೊಂಡು ಐನು ನೆನಪುದಿಲ್ಲ ಯಾನು ಅವೇ ಒಂಜಿ ಫೀಲ್ಡ್ ಹಿಡ್ದು ಬೈದಿನೇ ಒಂಜಿ ಕ್ರೀಡೆಡ್ ಎಡ್ಡೆ ಎತ್ತಂಡ ಒಂಜಿ ಎಡ್ಡೆ ಕೆಲಸ ತಿಕ್ಕೊಂಡು ಆ ಕಂಪನಿದಾಕ್ಲ ಒಂಜಿ ನಿಕ್ಲೇನು ಏತು ಮೋಕೆಡು ತೂಪೇರು ವಾ ನಮ್ನೆಡು ನಿಕ್ಲೆಗೆ ಒಂಜಿ ಪ್ರೋತ್ಸಾಹ ಕೊರ್ಪೇರು ನಿಕ್ಲ ಒಂಜಿ ಜಾಬ್ ಸೆಕ್ಯೂರ್ ಆಪುಂಡು ಅಲ್ಪ ಆ ಕಂಪನಿಗೆ ನಿಕ್ಲು 2 ಕಾರಣಗೂ ಬೋಡಾಪಾರು ಒಂಜಿ ಅಕಲ್ನ ಪುದರ್ನ ನಿಕ್ಲು ಮೆತ್ತುಕೊಂದರ್ಪಾರು ಕ್ರೀಡೆಡ್ 2ನೇ ಕೆಲಸಗೂ ಜನ ಬೋಡು ಅಂಚಾದ ಒಂಜಿ ಎಡ್ಡೆ ಜೀವನ ತಿಕ್ಕೊಂಡು ಎಡ್ಡೆ ಒಂಜಿ ಭವಿಷ್ಯ ತಿಕ್ಕೊಂಡು ಕೊಡೊಂಜಿ ಎಲ್ಲಿ ಒಂಜಿ ಕೆಬಿ ಪಾತೆರ ಒಂಜಿ ಕ್ರೀಡೆಡ್ ಭಾಗವಹಿಸೋಡಂಡ ಜೀವ ಬಾರಿ ಗಟ್ಟಿ ಉಪ್ಪೋಡು ಅವು ಪೋಡಂಡ ಮಾತ ನಮ್ನೆದ ದುಶ್ಚಟೋಡ್ದು ದೂರ ಉಪ್ಪೋಡು ನಿಕ್ಲ ಒಂಜಿ ಜೀವನದ ಒಂಜಿ ಡಿಸಿಪ್ಲಿನ್ ಪನ್ಪುನ ಉಪ್ಪೋಡು ದಿನಾಲ ಎಕ್ಸಸೈಸ್ ಮಲ್ಪೋಡು ದಿನಾಲ ಒಂಚೂರು ಬಲಿಪೋಡು ಅವು ಅಕ್ಲೇನ ಒಂಜಿ ಎಡ್ಡೆ ನಾಗರಿಕರ ಅಪ್ಲಕ ಮನ್ಪೋಡು ಒಂದು ಮಾತ ನೆನಪುದಿಲ್ಲ ಏತು ತಾಕತ್ತುಂಡು ಆತು ತಾಕತ್ತು ಪಾಡ್ದು ಆ ಕ್ರೀಡೆಡ್ ಭಾಗವಹಿಸಲೆ ಏರು ಫಸ್ಟ್ ಬರ್ಪೇರು ಏರು ಸೆಕೆಂಡ್ ಬರ್ಪೇರು ಅವೇನು ತುಯ್ಯರೆ ತೀರ್ಪುಗಾರರು ಉಪ್ಪೇರು ನಿಕ್ಲ ತಾಕತ್ತನ್ನು ಎಲ್ಲೇ ಗದಿ ಓಡ್ಚಿ ಯಾಪ ನಿಕ್ಲ ಪಾರ್ಟಿಸಿಪೇಟ್ ಮನ್ಪೋರು ಅವೇ ದಿನ ಏತು ತಾಕತ್ತುಂಡು ಪಾಡ್ಲೆ ಬಲಿಪುಲೆ ಏರು ಫಸ್ಟ್ ಬರ್ಪೇರು ಐನ್ಪುರ ತುಯ್ಯರೆ ಓಡ್ಚಿ ಇನ್ನಿತ್ತ ಕ್ರೀಡಾಕೂಟೋಡು ನಿಕ್ಲಿಗೆ ಮಾತ ಎಡ್ಡೆ ಅವಾರ್ಡ್ ಈ ಬಿಲ್ಲವ ಯುವ ವೇದಿಕೆ ಬಾರಿ ಎಡ್ಡೆ ಕಾರ್ಯಕ್ರಮ ಅಂತೊಂದುಲ್ಲೇರು ಜೋಕ್ಲೆಗ್ ವಿದ್ಯಾಭ್ಯಾಸಕ್ಕೂ ಪ್ರೋತ್ಸಾಹ ಕೊರೊಂದುಲ್ಲೇರು ಆಟಿಡ ಒಂಜಿ ದಿನ ಬೊಕ್ಕ ಈ ಕ್ರೀಡಾಕೂಟ ಬಿಲ್ಲವ ಸಮಾಜವನ್ನು ಅಪಗ ಒಟ್ಟಿಗೆ ಮಲ್ತೊಂದುಲ್ಲೇರು ನಂಗೆ ಗೊತ್ತಾಪುಂಡು ದಾದ ಆ ಒಂದುಂಡು ನಮ್ಮ ಮತ ಒಗ್ಗಟ್ಟು ಒಪ್ಪುವ ಈ ಎಡ್ಡೆ ಕೆಲಸ ನನ್ನೆಲ್ಲ ದಿಂಜ ದುಮ್ಮು ಪೋಡಂದೆ ಅನ್ನ ಹಾರೈಸುವೆ ನಿಕ್ಲೆಗ್ ಅಂಚನೆ ಇನ್ನಿತ ಕ್ರೀಡಾಕೂಟ ಯಶಸ್ವಿಯಾದ ನಡಪಾಡು ಅಂಚನೆ ನಮ್ಮ ಊರುಡು ಒಂಜಿ ಮಲ್ಲ ಬಿಲ್ಲವ ಸಮಾವೇಶ ಆಯರುಂಡು ಐಕಲ ದೇವರನ ದಯ ಉಪ್ಪಾಡು ಮಾತ ಎಡ್ಡೆಡ್ ನಡಪಾಡು ಪಂಡದು ಎನ್ನ 2 ಪಾತ್ರ ಮುಗಿಪು ಸೊಲ್ಮೇಲೆ ಗುರುಕಾರ ವಹಿಸಿನ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಅಧ್ಯಕ್ಷರಂಚಿನ KT ಸುವರ್ಣರ್ನ ಒಂಜಿ ಅಧ್ಯಕ್ಷ ಪಾತ್ರ ಅಂಚಾದ ನಮ್ಮ ಶಾರ್ಟ್ ಆದ ಮುಗಿಪೋಡು ಮನ್ಪುನ ದೃಷ್ಟಿ ಇದೆ ಇಂಥ ನಾರಾಯಣ ಗುರುಕರಡ ಅಂಜನೆ ಕೋಟಿ ಚೆನ್ನರಡ ಪ್ರಥಮವಾದ ಪ್ರಾರ್ಥನೆ ಮಂತೊಂದು ಇಂಥ 21 ವರ್ಷದ ಇಂಚಿನ ಮಲ್ಪನಂಚಿನ ಈ ಕ್ರೀಡಾಕೂಟದ ಇಂಥ ಉದ್ಘಾಟನೆ ಮಲ್ಪನಂಚಿನ ಎಂಗ್ಲ ಹಿರಿಯರನ್ನ ರಮೇಶ್ ಕುಮಾರ್ ಉರ್ಮಿಳಾ ರಮೇಶ್ ಕುಮಾರ್ ಇನಿ ಬತ್ತದೇರು ಆರ್ನ ದಿವ್ಯ ಹಸ್ತೋಡು ಉದ್ಘಾಟನೆ ಮಲ್ತದೇರು ಅಂಜನೆ ವೇದಿಕೆ ಎತ್ತಿನ ಮಾಧವ್ ದುಬೈ ಅಂಜನೆ ಎಂಗ್ಲ ಗ್ಯಾಸ್ ಮಾಲಕರನ್ನ ಬಿಲ್ಲವ ಗೋಪಾಲಣ್ಣ ಅಂಜನೆ ಎಂಗ್ಲ ಗಾಣಿಗ ಸಮಾಜದ ಅಧ್ಯಕ್ಷರು ಭರತರೆ ಅಂಜನೆ ಬೊಕ್ಕ ಪೂರ ಎಂಗ್ಲ ಪೂರ ಎಂಗ್ಲ ಸುಂದರ್ ಎಂಗ್ಲ ಹಿರಿಯರನ್ನ ಸುಂದರ್ ಉಳ್ಳರೆ ವೇಣುಗೋಪಾಲ್ ಅಂಜನೆ ಮಾತ ಎಂಗ್ಲ ಎಜಿ ಶೇಖರ್ ಸಲಹೆಗಾರ ಮಾತ ಉಳ್ಳೇರು ಅಂಜನೆ ವೇದಿಕೆ ಅಂಜನೆ ಮೂಲಿತರ ಮಾಲ ಸಂಘದ ಪ್ರಮುಖರೇ ಅಂಜನೆ ಕ್ರೀಡಾಪಟುಗಳೇ ಇನ್ನಿತ ಭಾರಿ ಪ್ರಮುಖವಾಗಿ ನಂಚಿನ ಇಡೀ ಸಮಾಜವನ್ನು ಒಟ್ಟು ಸೇರಿಸೋದು ದೃಷ್ಟಿಡ್ ಇಡೀ 21 ಗ್ರಾಮವನ್ನು ಸೇರಿಸೋದು ಈ ಕ್ರೀಡಾಕೂಟವನ್ನು ಮಲ್ತೊಂದುಲ್ಲ ಅಂಜನೆ ವರ್ಷದ ಯಶಸ್ವಿ ಆವದು ಹೆಚ್ಚೆಚ್ಚು ಸಂಖ್ಯೆ ಆವೊಂದುಂಡು ಅಂಜನೆ ನಮ್ಮ ಸಂಘಟನೆ ಆವೊಂದುಲ್ಲ
ಅಂಜನೆ ಎಲ್ಲಂಜದ ಇತ ಪಂಡಿರ್ ದುಮ್ಮದ ನೋಡಿ 24 ತಾರೀಕು ಫೆಬ್ರವರಿ ಯಶಸ್ವಿಯಾದ ಆ ಒಂಜಿ ನಮ್ಮ ಬಿಲ್ಲವ ಸಮಾವೇಶಲ ಆಯರ ಉಂಡು ಅಂಜನ ಮಾತ ನಿಖಲ್ನ ಇಂಥ ಕಾರ್ಯಕ್ರಮಲ ಎಲ್ಲಂಜದ ಕಾರ್ಯಕ್ರಮಲ ಮಾತ ಯಶಸ್ವಿ ಆವೋಡು ನಿಖಲ್ ಮಾತ್ರ ಭಾಗವಹಿಸೋಡು ನಿಖಲ್ ಇಂಥ ಈ ಕ್ರೀಡಾಕೂಟ ಯಶಸ್ವಿ ಆವೋಡು ಮಾತಿರಲ ಬಯ್ಯ ಮೊಟ್ಟ ಭಾಗವಹಿಸೋಡು ಪಣ್ಣೊಂದು ಇಂಥ ಬತ್ತನಕ್ಲೆ ಮಾತಿರಲ ನಿಖಲಿಗೆ ಆರ್ಥಿಕ ಅಭಿನಂದನೆ ಮತ್ತೊಂದು ಎನ್ನ ಪಾತ್ರ ಮುಖ್ಯ ಜನತ್ ನಮ್ಮ ಮಾತ ಬಂದು ನಕ್ಲೆಲ್ಲ ತೆರಿಪಾದ ಆ ಒಂದು ಸಮಾವೇಶನ ಯಶಸ್ವಿ ಮಂತ ಕೊರಡು ಬಂದು ವಿನಂತಿ ಮಂತೊಂದು ಇನ್ನಿತ ಈ ಒಂದು ಕಾರ್ಯಕ್ರಮ ಸೊಲ್ಮೆ ಸಂದಾಯ ಮಂತಂದಲ್ಲ ಅವಲಕ್ಕನೆ ಮಾಧವ ಪೂಜಾರಿ ಅವಲಕ್ಕನೆ ಸುಂದರ್ ಉಳ್ಳಾಲ್ ವೇಣುಗೋಪಾಲ್ ಕೊಲ್ಯ ಭರತ್ ಕುಮಾರ್ ಅವಲಕ್ಕನೆ ಗೌರವ ಸಲಹೆಗಳ ಯಜಶೇಖರ್ ದಿನೇಶ್ ಕೆ ಅತ್ತವರ್ ಅವಲಕ್ಕನೆ ಅವಿನಾಶ್ ಗ್ಯಾಸ್ ಮಾಲಕರಂಚಿನ ಬಿಲ್ಲವಡಿ ಗೋಪಾಲ್ ಅವಲಕ್ಕನೆ ಗೌರವ ಸಲಹೆಗಳ ಬಾಬು ಸಿ ಸಕಿನ್ಯ ಆನಂದ್ ಮಾಸ್ಟರ್ ಮಹಿಳಾ ಸಂಘದ ಪ್ರಮುಖರಂಚಿನ ಗಂಗಾ ಆನಂದ್ ಅವಲಕ್ಕನೆ ಇನ್ನಿತ ಈ ಒಂದು ಸಭಾ ನೆಟ್ ಅಭಿನಂದನೆ ಪಡಿನಂಚಿನ ಪ್ರಮೋದ್ ಉಳ್ಳಾಲ್ ಅವಲಕ್ಕನೆ ವ್ಯಕ್ತ ಕಿರಣ್ ಮುಕ್ಲೆ ಮಾತಿರಗಳ ಮೋಕಿಡ್ ಸೊಲ್ಮೆ ಸಂದಾಯ ಮಂತೊಂದು ಬೈದಿನಂಚಿನ ನಿಕ್ಲೆ ಮಾತಿರಗಳ ಸೊಲ್ಮೆ ಸಂದಾಯ ಮಂತೊಂದು ಇನ್ನಿತ ನನ್ನ ದುಂಬುಗು ಕ್ರೀಡಾಕೂಟದ